ಮಂಗಳೂರಿನ ಅಡ್ಯಾರಿನಲ್ಲಿರುವ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಸಹ್ಯಾದ್ರಿ ಕಾನ್ಕ್ಲೇವ್ ಆಯೋಜಿಸಲಾಗಿದ್ದು ವಿವಿಧ ವಿಷಯ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅವಕಾಶ ಒದಗಿದೆ. ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನ ವಿವಿಧ ಸಭಾಂಗಣಗಳಲ್ಲಿ ನಡೆಯುವ 5 ದಿನಗಳ ಸಮ್ಮೇಳನದಲ್ಲಿ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ತಂತ್ರಜ್ಞಾನ, ವಿಜ್ಞಾನ, ಮ್ಯಾನೇಜ್ಮೆಂಟ್ನ ವಿಚಾರಗಳ ಕುರಿತು ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಇದರೊಂದಿಗೆ ವಿಷಯ ತಜ್ಞರ ಜೊತೆ ಮುಕ್ತವಾಗಿ ಮಾತನಾಡಿ ಜ್ಞಾನ ಹಾಗೂ ಕೌಶಲ್ಯತೆಯ ಬಗ್ಗೆ ತಿಳಿದುಕೊಂಡರು. ಕಂಪ್ಯೂಟರ್ ವಿಜ್ಞಾನದಲ್ಲಿ ಪ್ರತಿಷ್ಠಿತ ಟ್ಯೂರಿಂಗ್ ಪ್ರಶಸ್ತಿ ವಿಜೇತರಾದ ಜೋಸೆಫ್ ಸಿಫಾಕಿಸ್ ಅವರು ಅಂತರ್ಜಾಲದ ಬಗ್ಗೆ ವಿಶೇಷ ಜ್ಞಾನ ಹೊಂದುವ ಬಗ್ಗೆ ಮಾಹಿತಿ ನೀಡಿದರು. ಯುವ ಜನಾಂಗ ಅಂತರ್ಜಾಲದ ಬಗ್ಗೆ ಹೆಚ್ಚಿನ ಜ್ಞಾನ ಪಡೆದುಕೊಳ್ಳುವ ಮೂಲಕ ಭವಿಷ್ಯದಲ್ಲಿ ಚತುರರಾಗಿ ಬಾಳಬಹುದು ಎಂದರು. And say maybe I go to a stadium, I go to see a movie, or I go to a restaurant. So these are 3 possible objectives depending on my desires. Now the object management evaluator will run and will choose one based on various criteria I have. Okay? So I have a model, as I said in ಯುಪಿಎಸ್ಸಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಡಿಪಿ ಅಗರ್ವಾಲ್ ಮಾತನಾಡಿ, ತಂತ್ರಜ್ಞಾನ ಪರಿಸರ ಸ್ನೇಹಿಯಾಗಬೇಕು, ಪರಿಸರವನ್ನು ಉಳಿಸಬೇಕು, ಪರಿಸರ ಸಂರಕ್ಷಣೆಯ ತಂತ್ರಜ್ಞಾನ ನಮಗೆ ಅಗತ್ಯವಾಗಿದೆ ಎಂದರು. They have difficulty of water, they would be difficulty of shelter and things like that. So idea is that you empower them towards earning. And this earning should be in such a manner. ಜಿಕೆವಿಕೆಯ ಡಿಪಾರ್ಟ್ಮೆಂಟ್ ಆಫ್ ಕ್ರಾಪ್ ಫಿಸಿಯಾಲಜಿ ಪ್ರೊಫೆಸರ್ ಡಾಕ್ಟರ್ ನಟರಾಜ ಕರಾಬಾಯನ್ ಮಾತನಾಡಿ, ಭಾರತದಲ್ಲಿ ಆಹಾರ ಭದ್ರತೆ ಕುರಿತು ಹೆಚ್ಚಿನ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಆಹಾರ ಪದ್ಧತಿಗಳ ಮೂಲವನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಯುವ ತಂತ್ರಜ್ಞರ ಮುಂದಿದೆ. ದೇಶ ವಿದೇಶಗಳ ಆಹಾರ ಪದ್ಧತಿಯನ್ನು ತಿಳಿದು ಸಂಶೋಧನೆ ನಡೆಸಬೇಕಾಗಿದೆ. ಬೇಸಾಯ, ಕೃಷಿ ಚಟುವಟಿಕೆಗಳಲ್ಲಿ ಬೆಳವಣಿಗೆ ಹೊಂದಿರುವ ಕುರಿತು ಕೂಡ ಅವರು ಬೆಳಕು ಚೆಲ್ಲಿದರು. Then now we started distributing. So when we got independence in 1947, between 1947 and 1960 we were having problem with sufficient food in India. In fact, the population was growing, indicates growing population, and India became independent India. When did we get our independence? August 15. ವೆಲ್ಟೆಕ್ ವಿಶ್ವವಿದ್ಯಾಲಯ ಪ್ರೋ ವೈಸ್ ಚಾನ್ಸಲರ್ ಡಾಕ್ಟರ್ ಯು ಚಂದ್ರಶೇಖರ್ ಇಂಜಿನಿಯರಿಂಗ್ ಕ್ರಿಯಾಶೀಲತೆ ಮತ್ತು ಆವಿಷ್ಕಾರದ ಮೂಲಕ ಶಿಕ್ಷಣ ಮತ್ತು ಕಲಿಯುವ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿಕೊಳ್ಳಬೇಕು ಎಂದರು. Because of the fact that the energy which is given by the battery, what battery will it be using? Any imagination what kind of a battery it uses? Lithium polymer battery which is there in your mobile phone. Similar. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಜನವರಿ 6ರಿಂದ ಆರಂಭಗೊಂಡಿರುವ ಸಹ್ಯಾದ್ರಿ ಕಾನ್ಕ್ಲೇವ್ ಕರಾವಳಿ ಕರ್ನಾಟಕದ ವಿದ್ಯಾಸಂಸ್ಥೆಗಳಲ್ಲಿ ಮೊದಲ ಬಾರಿಗೆ ಆಯೋಜಿಸಿದ್ದಾಗಿದೆ. ಪ್ರಶಸ್ತಿ ಪುರಸ್ಕೃತರು ಸೇರಿದಂತೆ ದೇಶ ವಿದೇಶಗಳ ವಿವಿಧ ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ.